ಸರ್ಕಾರವು ಹೊಸ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದು ಇದರಲ್ಲಿ ಒಂದಾದ ಪ್ರಾಪರ್ಟಿ ಕಾರ್ಡ್ ಜನರಿಗೆ ಸುಲಭವಾಗಿ ಅವರ ಜಾಗದ ಮಾಹಿತಿ ಪಡೆಯಲು ವ್ಯವಸ್ಥೆ ಮಾಡ್ತಾ ಇದ್ದು ಇದನ್ನ ಕೆಲವು ಅಧಿಕಾರಿಗಳು ಹಾಗೂ ದೊಡ್ಡದಾಗಿ ಜಾಗವನ್ನ ಖರೀದಿಸುವವರು ಒಟ್ಟು ಸೇರಿ ಸಣ್ಣ ಪ್ರಮಾಣದ ಜಾಗವನ್ನ ಇಲ್ಲದಂತೆ ಮಾಡ್ತಾ ಇದ್ದು ಇದರಿಂದ ಸಣ್ಣ ಪ್ರಮಾಣದ ಜಾಗವನ್ನ ಹೊಂದಿರುವವರಿಗೆ ಅನ್ಯಾಯವಾಗ್ತಾ ಇದೆ ಅಂತ ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಜಪ್ಪು ಹೇಳಿದರು। ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ರೀತಿಯ ಕೃತ್ಯಗಳು ಬೆಳಕಿಗೆ ಬರ್ತಾ ಇದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮೂಡಾದ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದು ಉನ್ನತ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ರು। ನಗರಗಳಲ್ಲಿ ರಸ್ತೆಯು 6 ಮೀಟರ್ ಇರಬೇಕಾಗಿದ್ದು ಆ ಪ್ರದೇಶದಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದು ಆ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದನ್ನ ಪೊಲೀಸರು ಕೊಂಡೋಗುತ್ತಿದ್ದಾರೆ। ಇದರಲ್ಲಿ ಪೊಲೀಸರ ತಪ್ಪೇನೂ ಇಲ್ಲ। ಇದಕ್ಕೆ ಮೂಡಾ ಇಲಾಖೆ, ಮಂಗಳೂರು ನಗರ ಪಾಲಿಕೆ ಹಾಗೂ ಕಂದಾಯ ಇಲಾಖೆ ನೇರ ಹೊಣೆ ಅಂತ ಟೀಕಿಸಿದ್ರು। 21 ಫೀಟ್ ಅಂದರೆ 6 ಮೀಟರ್ ವೈಡ್ನಿಂಗ್ ರೋಡ್ ಮಾಡಬೇಕಂತ ಹೇಳ್ತಾರೆ। ಆದರೆ ಅದು ಸರಿಯಾಗಿ ನೋಡಿದರೆ 6 ಫೀಟ್ ಬದಲು 6 ಮೀಟರ್ ಬದಲು ಅಲ್ಲಿ ಕರೆಕ್ಟ್ 10 ಫೀಟ್ ರಸ್ತೆ ಇರೋದಿಲ್ಲ। ಆದರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಆಗಿರ್ತದೆ। ಇವತ್ತು ಮಂಗಳೂರಲ್ಲಿ ಯೋಚನೆ ಮಾಡಿದರೆ ಹಲವಾರು ನಾವು ಇವತ್ತು ರೋಡಲ್ಲಿ ಪೊಲೀಸರು ಕೇಸನ್ನು ದಾಖಲಿಸ್ತಾರೆ, ಗಾಡಿಯನ್ನು ಎತ್ಕೊಂಡು ಹೋಗ್ತಾರೆ। ಎತ್ಕೊಂಡು ಹೋಗುವಾಗ ಇವತ್ತು ಪೊಲೀಸಿಗೆ ನಾವು ಸಾಪಾಗ್ತೇವೆ, ಆದರೆ ಪೊಲೀಸ್ ಎಂತ ಮಾಡಲಿಕ್ಕೆ ಆಗ್ತದೆ? ರೋಡಲ್ಲಿ ಇದ್ದರೆ ಕೇಸ್ ಆಗ್ತಾರೆ। ಆದರೆ ಇದೇ ನಗರ ಮೂಢ ಅಧಿಕಾರಿಗಳಾಗಿರ್ಬೋದು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರಿನ ಮಿಸ್ಟೇಕಿನಿಂದಾಗಿ ಇವತ್ತು ಅಲ್ಲಿ ಯಾವುದು ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ ಅದನ್ನು ಎಲ್ಲ ಟೆಂಪರರಿ ಒಂದು ಲೈಸೆನ್ಸ್ ಮಾಡಿಕೊಂಡು ಅಥವಾ ಟೆಂಪರರಿ ಡೋರ್ ಮಾಡಿಕೊಟ್ಟು ಯಾರು ಅಂಗಡಿಗಳಿಗೆ ಮಾಡ್ತಾರೆ। ಆದರೆ ಇಂಥದ್ದು ಈ ವಿಷಯಗಳು ಇವತ್ತು ಬೆಳಕಿಗೆ ಬರಬೇಕು। ಪ್ರಮುಖರಾದ ಶಾರದಾ ಶೆಟ್ಟಿ, ಸೋಂಡಿ ಸೋಜಾ, ಜನಾರ್ದನ ಬೆಂಗ್ರೆ, ಜ್ಯೋತಿಕಾ ಜೈನ್, ಅಜೀಜ್ ಉಳ್ಳಾಲ ಉಪಸ್ಥಿತರಿದ್ದರು।